ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಪಂದನ ವಾಹಿನಿ ಸಾದರಪಡಿಸುವಂತಹ ಸ್ವಾತಂತ್ರ್ಯ ಪಂಚಮಿ ಕಾರ್ಯಕ್ರಮ. ಸ್ವಾತಂತ್ರ್ಯ ಪಂಚಮಿ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ನಾಗರ ಪಂಚಮಿ ಎರಡು ಹಬ್ಬಗಳು ಜೊತೆಯಾಗಿ ಬಂದಿದೆ. ಒಂದು ಯುಗಳ ಹಬ್ಬದ ಸಂಭ್ರಮ ಅಂತಾನೆ ಹೇಳ್ಬಹುದು. ಒಂದು ಕಡೆಯಲ್ಲಿ ದೇಶದ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಎಲ್ಲಾ ಭಾರತೀಯರಿಗೆ ಸ್ವಾತಂತ್ರ್ಯದ ಒಂದು ಸಂಭ್ರಮ ಅಂತಾನೆ ಹೇಳ್ಬಹುದು. ಒಂದು ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಂಡ ಒಂದು ದಿನ. ಒಂದು ಕಡೆಯಲ್ಲಿ ದೇಶದ ಹಬ್ಬ ಆಚರಿಸ್ತಿದ್ರೆ, ಇನ್ನೊಂದು ಕಡೆಯಲ್ಲಿ ನಾಡ ಹಬ್ಬ ನಾಗರ ಪಂಚಮಿ ಕೂಡ ಒಟ್ಟಾಗಿ ಸೇರಿ ಒಂದೇ ದಿನ ಬಂದಿದೆ. ಸೊ ನಾಗರ ಪಂಚಮಿ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಒಟ್ಟಾಗಿ ಜನರು ಎಲ್ಲರೂ ಒಂದು ಕಡೆ ದೇಶದ ಹಬ್ಬವಾಗಿ, ಇನ್ನೊಂದು ಕಡೆ ನಾಡ ಹಬ್ಬವಾಗಿ ಆಚರಿಸಿದ್ದಾರೆ. ಅದೇ ರೀತಿ ಈ ಸಾರಿ ಸ್ವಾತಂತ್ರ್ಯ ಪಂಚಮಿ ಅಂತ ನಾವು ಸ್ಪಂದನ ವಾಹಿನಿಯಲ್ಲಿ ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಸ್ವಾತಂತ್ರ್ಯ ಪಂಚಮಿಯನ್ನ ವಿಶೇಷ ಹಾಡುಗಳ ಮೂಲಕ ಸ್ಮರಿಸುವ ಈ ಕಾರ್ಯಕ್ರಮವೇ ನನ್ನ ದೇಶ ನನ್ನ ಹಾಡು ವಿಶೇಷ ಕಾರ್ಯಕ್ರಮ. ವೀಕ್ಷಕರೇ, ಇವತ್ತು ನನ್ನ ದೇಶ ನನ್ನ ಹಾಡು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಬ್ಬರು ವಿಶೇಷ ಅತಿಥಿಗಳು ಇದ್ದಾರೆ. ಒಬ್ರು ರಶ್ಮಿ ನಾರಾವಿ, ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಮ್ಮ 8ನೇ ವಯಸ್ಸಿನಿಂದಲೇ ಹಾಡನ್ನು ಹಾಡುವುದರ ಮೂಲಕ ಹಾಡಿನಲ್ಲಿ ಹೆಸರನ್ನ ಗಳಿಸಿದವರು. ಅಷ್ಟೇ ಅಲ್ಲ, ಒಂದು 2000ಕ್ಕೂ ಮಿಗಿಲಾದ ಸ್ಟೇಜ್ ಶೋಗಳನ್ನ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಹಲವಾರು ಅವಾರ್ಡ್ಗಳನ್ನ ಕೂಡ ತಮ್ಮ ಸೆಳೆದುಕೊಂಡಿದ್ದಾರೆ. ಹಾಗೆ ಇನ್ನೊಬ್ರು ಗೆಸ್ಟ್ ಸಂದೇಶ್ ಬಾಬು ಅವರು. ಇವರು ತಮ್ಮ ಮೊನ್ನೆಯಷ್ಟೇ ರಿಲೀಸ್ ಆದ ದಗಲ್ಬಾಜಿ ಫಿಲ್ಮ್ಗೆ ಮ್ಯೂಸಿಕ್ ಕಂಪೋಸರ್ ಕೂಡ ಆಗಿದ್ದಾರೆ. ಮ್ಯೂಸಿಕ್ ಡೈರೆಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಹಲವಾರು ಸ್ಟೇಜ್ ಶೋಗಳನ್ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಇವರಿಬ್ಬರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಹಾಗಾದ್ರೆ ನಮ್ಮ ಇವತ್ತಿನ ನನ್ನ ದೇಶ ನನ್ನ ಹಾಡು ಕಾರ್ಯಕ್ರಮವನ್ನ ಒಂದು ವಿಶೇಷವಾದ ಹಾಡಿನ ಮೂಲಕವೇ ಪ್ರಾರಂಭಿಸೋಣ ಅಲ್ವಾ? ಎಸ್, ರಶ್ಮಿ ಅಂಡ್ ಸಂದೇಶ್, ಒಂದು ವಿಶೇಷವಾದ ಹಾಡಿನ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣವಾ? ಖಂಡಿತ. ಮೊದಲನೇದಾಗಿ ಅಮೃತಗಳಿಗೆ ಚಲನಚಿತ್ರದ ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದ BR ಛಾಯಾ ಅವರು ಹಾಡಿರುವಂತಹ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಎನ್ನುವ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದಾರೆ. ಖಂಡಿತ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು.
ತುಂಬಾನೇ ಚೆನ್ನಾಗಿ ಹಾಡಿದ್ರಿ ರಶ್ಮಿ ಅವರೇ. ಒಂದು ಹಿಂದೂಸ್ತಾನವೇ ಎಂದು ಮರೆಯದೆ ಎಂಬ ಗೀತೆಯ ಮೂಲಕ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಈ ಹಾಡನ್ನ ನಮ್ಮ ವೀಕ್ಷಕರಿಗೋಸ್ಕರ ಹಾಡಿದ್ದಕ್ಕೆ. ಎಸ್, ಅದೇ ರೀತಿ ರಶ್ಮಿ ಅವರೇ, ನಿಮ್ಮ ಒಂದು ಮ್ಯೂಸಿಕ್ ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತು? ಅಂದರೆ ಮ್ಯೂಸಿಕ್ಗೆ ಇಂಟ್ರೆಸ್ಟ್ ಅಂದರೆ ನಿಮ್ಮ ಚಿಕ್ಕಂದಿನಿಂದಲೇ ನಿಮಗೆ ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟ್ ಬಂತಾ, ಅಥವಾ ಹೇಗೆ ಯಾರಾದರೂ ಇನ್ಫ್ಲೂಯೆನ್ಸ್ ಮಾಡಿದ್ರಾ? ಯಾವ ರೀತಿ ನಿಮ್ಮ ಒಂದು ಮ್ಯೂಸಿಕ್ ಪಯಣ ಶುರುವಾಯಿತು? ಆ್ಯಕ್ಚುಲಿ ಮೊದಲು ಮ್ಯೂಸಿಕ್ ಅನ್ನೋದು ಇಂಟ್ರೆಸ್ಟ್ ಅಂತ ಆಗಿರಲಿಲ್ಲ, ಎಲ್ಲದರಲ್ಲೂ ಇದ್ದೆ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇದ್ದೆ, ಸಿಂಗಿಂಗಲ್ಲೂ ಇದ್ದೆ. ಒಂದು ಚಿಕ್ಕ ಮಕ್ಕಳು ಎಲ್ಲದರಲ್ಲೂ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗೆ ನಾನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಆದರೆ ಇದನ್ನು ಮ್ಯೂಸಿಕಲ್ ಜರ್ನಿಯನ್ನು ಸೀರಿಯಸ್ ಆಗಿ ತಗೊಳ್ತೇನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅನಿವಾರ್ಯ ಕಾರಣಗಳಿಂದಾಗಿ ನಾವು ನಮ್ಮ ಕೂಡು ಕುಟುಂಬದಿಂದ ಹೊರಗಡೆ ಬಂದಾಗ ಸ್ವಲ್ಪ ಸಮಸ್ಯೆಗಳಾಯಿತು. ಸೊ ನಾನು ಆಶ್ರಮದಲ್ಲಿ ಇರಬೇಕಾಯಿತು. ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಯವರ ಅಂಡರಲ್ಲಿ ನಾನು ಕಲಿತೆ. ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಎಲ್ಲ ಅಲ್ಲಿಯೇ ಆಯಿತು. ಸೊ ನಾನು ಅಲ್ಲಿ ಕಲಿತಾಗ ನನಗೆ ಅನ್ನಿಸ್ತು, ಎಷ್ಟು ದಿವಸ ಅಂತೇಳಿ ಸ್ವಾಮೀಜಿಗಳಿಗೆ ನಾನು ಭಾರವಾಗಿರ್ಬೋದು, ಎಷ್ಟು ದಿವಸ ಅವರ ಖರ್ಚಿನಲ್ಲಿ ನಾನು ಬದುಕಬೇಕು, ನನ್ನ ಕಾಲಲ್ಲಿ ನಾನು ನಿಲ್ಲಬೇಕು, ನನ್ನ ಎಜುಕೇಷನನ್ನು ನಾನೇ ಭರಿಸಬೇಕು ಅಂತ ಆಯಿತು. ಅವ್ರು ಯಾವತ್ತೂ ನನಗೆ ಡಿಸಪಾಯಿಂಟ್ ಮಾಡಲಿಲ್ಲ. ಬಟ್ ಅಲ್ಲಿ ನನ್ನ ಥರ ಒಂದು 70 ಜನ ಇದ್ದರು, ಪ್ಲಸ್ 150 ಸ್ಟೂಡೆಂಟ್ಸಿಗೆ ಅವರು ಸ್ಕೂಲ್ ಕೂಡ CBSE ಸ್ಕೂಲ್ ಕೂಡ ನಡೆಸ್ತಾ ಇದ್ದರು. ಸೊ ನನಗೆ ಅನಿಸ್ತಾ ಇತ್ತು ನನ್ನದೇ ಒಂದು ಸ್ವಂತ ಕಾಲಲ್ಲಿ ನಾನು ನಿಲ್ಲಬೇಕು ಅಂತ ಹೇಳಿ. ಸೊ ಆ ಟೈಮಲ್ಲಿ ಇದನ್ನು ಮ್ಯೂಸಿಕನ್ನು ನಾನು ಸೀರಿಯಸ್ ಆಗಿ ತಗೊಂಡೆ, ಸ್ಟೇಜ್ ಶೋಸ್ಗೆ ಟ್ರೈ ಮಾಡಿದೆ. ಸೊ ನನಗೆ ಚಾನ್ಸ್ ಸಿಗ್ತಾ ಹೋಯ್ತು. ಓಕೆ ಸಂದೇಶ್, ಇದೇ ಕ್ವೆಶ್ಚನ್ ನಾನು ನಿಮಗೆ ಕೇಳೋದಾದ್ರೆ, ನಿಮ್ಮ ಒಂದು ಮ್ಯೂಸಿಕ್ ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಹೇಗೆ ಶುರುವಾಯಿತು? ಮ್ಯೂಸಿಕ್ ಜರ್ನಿ ಅಂತ ಹೇಳಿದ್ರೆ, ನಾನು ಸಣ್ಣ ಲೈಕ್ UKG ಅಲ್ಲಿರೋ ನಾನು ಹಾಡ್ತಿದ್ದೆ, ಲೈಕ್ ಮನೆಯಲ್ಲಿ ಹೀಗೆಲ್ಲ. ಮತ್ತು ಮ್ಯೂಸಿಕಲ್ ಜರ್ನಿ ಅಂತ ಹೇಳಿ ನಾನು 7th ಅಲ್ಲಿರುವಾಗ ನಾನೊಂದು ಒಂದು ಸ್ಟೇಜ್ ಪ್ರೋಗ್ರಾಮ್ ನೋಡಿದ್ದೊಂದು. ಸೊ ಅಲ್ಲಿ ಒಬ್ಬರು ಸಿಂಗರ್ ಇದ್ದು, ಪ್ರಕಾಶ್ ಮಾದನ್ ಅಂತ. ಸೊ ಅವ್ರನ್ನ ಪರ್ಫಾರ್ಮೆನ್ಸ್ ನೋಡಿ ನಾನು ಏನಿದೆ ನನಗೆ ಸಿಂಗರ್ ಅಂದರೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇತ್ತು, ಅದು ಬ್ಲಡ್ಡಲ್ಲಿ ಇತ್ತು. ಸೊ ನನಗೆ ಅವ್ರ ಥರ ಆಗ್ಬೇಕಂತ ಒಂದು ಇದಾಯಿತು ಅಷ್ಟೇ. ಸೊ ಅವರನ್ನು ನನ್ನ ಗುರು ಅಂತ ಅವರಿಂದ ಇನ್ಸ್ಪೈರ್ ಆಗಿ ಗುರು ಅಂತ ನಾನು ಟ್ರೈ ಮಾಡ್ತಿದ್ದೆ. ಮಾಡ್ತಾ ಲಾಸ್ಟ್ PUC ಅಲ್ಲಿ ಇರುವಾಗ ನನಗೊಂದು ಚಾನ್ಸ್ ಸಿಕ್ತು, ಜಸ್ಟ್ ಒಂದು. ಮತ್ತು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಮತ್ತು ಮ್ಯೂಸಿಕ್ ಮಾತ್ರವಾ ಅಥವಾ ಬೇರೆ ಎಲ್ಲ ಡ್ಯಾನ್ಸ್ ಆಗಿರ್ಬೋದು ಆ ಥರದ್ರಲ್ಲಿ ಯಾಕೆ ಇಂಟ್ರೆಸ್ಟ್ ಇರಲಿಲ್ವಾ? ಡ್ಯಾನ್ಸ್ ಅಲ್ಲಿ ಇದ್ದು ನಾನು ಫಸ್ಟ್ ಮ್ಯೂಸಿಕ್ ಬರೋ ಮುಂಚೆ ನಾನು ಡ್ಯಾನ್ಸರ್ ಆಗಿದ್ದೆ, ಡ್ಯಾನ್ಸ್ ಟ್ರೂಪ್ ಅಲ್ಲಿ. ಫಸ್ಟ್ ಡ್ಯಾನ್ಸ್ ಇಂದ ಆಮೇಲೆ ಮ್ಯೂಸಿಕ್ ಬಗ್ಗೆ ಒಲವು ಮೂಡಿತು. ಅಂದ್ರೆ ಮ್ಯೂಸಿಕ್ ಫಸ್ಟ್ ನಾನು ಮ್ಯೂಸಿಕ್ ಅದು ಒಂದು ಒಂದು ಏನು ಹೇಳಿಗಾಗಲ್ಲ, ಲೈಫ್ ಸ್ಟೈಲ್ ಇತ್ತು ಮ್ಯೂಸಿಕ್ ಜೊತೆ. ಮತ್ತೆ ಡ್ಯಾನ್ಸ್ ಇರುತ್ತಲ್ಲ, ಮ್ಯೂಸಿಕ್ ಅಂದ್ರೆ ಡ್ಯಾನ್ಸ್ ಅದು ಒಂದೇ. ಹೌದು ಖಂಡಿತವಾಗ್ಲಿ. ಸೊ ರಶ್ಮಿ ಅವರೇ, ನಿಮ್ಮ ಒಂದು ಬಾಲ್ಯದಿಂದಲೇ ನೀವು ಮ್ಯೂಸಿಕ್ ಅನ್ನ ಕಲ್ತ್ರಿ ಅಂತ ಹೇಳಿದ್ರೆ, ಸೊ ನಿಮ್ಗೆ ಎಷ್ಟು ಪ್ರಕಾರದ ಶಾಸ್ತ್ರೀಯ ಆಗಿರ್ಬಹುದು, ಜಾನಪದ ಆಗಿರ್ಬಹುದು, ಎಷ್ಟು ಪ್ರಕಾರದ ಮ್ಯೂಸಿಕ್ ಎಲ್ಲ ಗೊತ್ತಿದೆ? ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿರಬೇಕಾದ್ರೆ ನಾನು ಯುವಜನ ಮೇಳಕ್ಕೆ ಜಾಯ್ನ್ ಆದೆ, ಬೆಳ್ತಂಗಡಿ ಗುರುಮಿತ್ರ ಸಮೂಹ ಸಂಘದಲ್ಲಿ. ಸೊ ಅಲ್ಲಿ ನನಗೆ ಜಾನಪದ ಗೀತೆಗಳು, ಭಾವಗೀತೆಗಳು, ರಂಗಗೀತೆಗಳ ಪ್ರಕಾರಗಳೆಲ್ಲ ನನಗೆ ಅಲ್ಲಿ ನಾನು ಕಲ್ತುಕೊಂಡೆ. ಬಿಟ್ಟರೆ ಚಿಕ್ಕದಿರುವಾಗ BR ಛಾಯಾ ಅವ್ರ ಹತ್ರ ನಾನು ಕರ್ನಾಟಕ ಸಂಗೀತ ಸ್ವಲ್ಪ ಕಲ್ತಿದ್ದೇನೆ. ಬಟ್ ಅದು ನಾನು ಡ್ರಾಪ್ ಮಾಡಿದೆ, ಆಮೇಲೆ ಕಂಟಿನ್ಯೂ ಮಾಡಲಿಲ್ಲ. ನಾನೇ ರೇಡಿಯೋ ಕೇಳಿಕೊಂಡು CD DVD ಪ್ಲೇಯರಲ್ಲಿ ಕೇಳಿಕೊಂಡು ಕಲಿತಾ ಇದ್ದೆ. ಸೊ ಹಿಂದೂಸ್ತಾನಿ ಸಂಗೀತ ಈಗ 2 ವರ್ಷದಿಂದ ವಿಶಾರದ್ ರೋಷನ್ ಮಾರ್ಟಿಸ್ ಅವ್ರ ಹತ್ರ ಕಲಿತಾ ಇದ್ದೇನೆ ಇವಾಗ. ಓಕೆ ಸಂದೇಶ್ ಅವರೇ, ನೀವು ಚಿಕ್ಕನಿಂದನೇ ಹಾಡಿಗೆ ಜಾಸ್ತಿ ಸ್ಕೂಲಲ್ಲೆಲ್ಲ ಇದ್ರಿ ಅಂತ ಹೇಳಿದ್ರಿ. ಸೊ ನಿಮ್ಮ ಮನೆಯಲ್ಲಿ ಒಂದು ಸಪೋರ್ಟ್ ಹೇಗಿತ್ತು? ನಿಮ್ಮ ಹಾಡಿಗೆ ನಾನು ಹಾಡಿನ ವೇ ಅನ್ನು ನಾನು ಆಯ್ಕೆ ಮಾಡ್ತೀನಿ ಅಂತ ಹೇಳುವಾಗ ನಿಮ್ಮ ಮನೆಯವರ ಒಂದು ಸಪೋರ್ಟ್ ಆಗಿರ್ಬೋದು, ಯಾವ ಥರ ಇತ್ತು? ಸೊ ಮನೆಯಲ್ಲಿ ಅವರ ಸಪೋರ್ಟ್ ಇದ್ದಿದ್ದು ನಾನು ಈಗ ಅದೇ ಅವರು ಯಾವುದಕ್ಕೆ ನನಗೆ ಇದು ಮಾಡಿದೆ, ನಾನು ಅಂದರೆ ಸ್ಟಡಿ ಡಿಸ್ಕಂಟಿನ್ಯೂ ಮಾಡಿದೆ. ಸೊ ಆವಾಗ ಕೇಳಲಿಲ್ಲ ಯಾಕೆ ಡಿಸ್ಕಂಟಿನ್ಯೂ ಮಾಡಿದೆ ಹಾಗೆ ಹೀಗೆಲ್ಲ. ಸೊ ನಾನು ನಂದು ಗ್ರ್ಯಾಜುಯೇಷನ್ ಅರ್ಧದಲ್ಲಿ ಬಿಟ್ಟು ಪುನಃ ನಾನು ಫೈನ್ ಆರ್ಟ್ಸ್ ಜಾಯ್ನ್ ಆದೆ. ಸೊ ಆ ಥರ ಸೇರಿದೆ ಅವ್ರಿಗೆ ಏನೋ ನನ್ನ ಮೇಲೆ ಬಿಲೀವ್ ಇತ್ತಂತೆ, ಇವ ಎಂಥದ್ದು ಮಾಡ್ತಾನೆ ಅಂತ. ಸೊ ಮನೆಯವರು ನನಗೆ ತುಂಬ ಸಪೋರ್ಟ್ ಮಾಡಿ, ಆಗಿಂದ ನಾನು ನೀವು ಈಗಷ್ಟೇ ದಗಲ್ ಬಾಜಿ ಫಿಲ್ಮ್ಗೆ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇದ್ರಿ. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಅದು ಎಕ್ಸ್ಪೀರಿಯನ್ಸ್ ಅಂದರೆ ಅದೊಂದು ಅದು ತುಂಬ ನಾವು ಅದ್ರ ಕಷ್ಟಪಟ್ಟಿದ್ದೆ. ಫಸ್ಟ್ ಆಫ್ ಆಲ್ ನಾನು ಅದರ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ನಾವು ಮ್ಯೂಸಿಕ್ ಮಾಡೋ ಕೂಡ ಅವರು ಇದ್ರು ನಮ್ಮ ಜೊತೆನೆ, ನಾನು ಮತ್ತು RD ವರ್ಮ, ಧನಂಜಯ ವರ್ಮ ಅಂತ ಅವ್ರ ಜೊತೆಯಲ್ಲಿ ಸೇರಿ ಮಾಡಿದ್ದು. ಸೊ ಈ ಮ್ಯೂಸಿಕ್ ಮಾಡುವಾಗ ಫಸ್ಟ್ ನಮಗೆ ಅವರು ಕೊಡುವಾಗ ನಾನು ಏನಾಯ್ತು ಎಲ್ಲ ಮ್ಯೂಸಿಕ್ ಮಾಡಾಗಿದ್ದು, ಒಂದು ಸಾಂಗ್ ಮಾಡುವಾಗ ನಂದು ಫುಲ್ ಸಿಸ್ಟಮ್ ಹಾಳಾಯ್ತು, ಕಂಪ್ಯೂಟರ್. ಸೊ ಏನು ಬ್ಯಾಕಪ್ ಎಲ್ಲ ಏನಿರಲಿಲ್ಲ. ಪುನಃ ಪ್ರೊಡ್ಯೂಸರ್ ಹೇಳಿದ್ರು ನಾನು ನಿಮಗೆ ಫೈನಾನ್ಸ್ ಮಾಡ್ತೇನೆ, ನಾನಿಲ್ಲ ಬೇಡ. ಮತ್ತೆ ಈಗ ದೇವರ ದಯದಿಂದ ಒಂದು ಸಿಸ್ಟಮ್ ಎಲ್ಲ ತಗೊಂಡು
ಪುನಃ ಮ್ಯೂಸಿಕ್ ಮಾಡಿ, ಅದು ಸಹ ನೈಟ್ ಟೈಮ್ ಫುಲ್ ರಾತ್ರಿಯಿಂದ ಬೆಳಿಗ್ಗೆವರೆಗೆ. ನಾನೀಗ ಮ್ಯೂಸಿಕ್ ಎಲ್ಲ ಆಗಿ ಹೀಗೆ ಕೂತ್ಕೊಳ್ಳಾಗ ಪ್ರೊಡ್ಯೂಸರಿಗೆ ಮಲಗಿದ್ದಾರೆ, ಇನ್ನೊಂದು ಮ್ಯೂಸಿಕ್ ಅವರ್ಸ್ ಮಲಗಿದ್ದಾರೆ, ನಾನೊಬ್ಬನಿಗೆ ಕೂತ್ಕೊಂಡು ಮಾಡ್ತಿದ್ದೆ. ಸೊ ಅದು ಹಾರ್ಡ್ ವರ್ಕ್ ಇಂದ ಏನೋ ದೇವರ ದಯದಲ್ಲಿ ಎಲ್ಲರಿಗೂ ಇಷ್ಟ ಆಯ್ತು ಅದು ಮ್ಯೂಸಿಕ್. ತುಂಬಾನೇ ಕಷ್ಟಪಟ್ಟಿದ್ದೀರಾ. ಹೌದು. ಎಸ್ ರಶ್ಮಿ ಅವರೇ, ನೀವು ಸಾಕಷ್ಟು ಕಡೆ ಸ್ಟೇಜ್ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀರಿ ಅಂತ ಹೇಳಿದ್ರಿ. ತಮಿಳ್ನಾಡು ಆಗಿರಬಹುದು, ಮಹಾರಾಷ್ಟ್ರ, ಸಾಕಷ್ಟು ಕಡೆ ಮಾಡಿದ್ರಿ. ಆ ಒಂದು ಅನುಭವ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ನನಗೆ ನಿಜವಾಗ್ಲೂ ನಾನು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡವಳ ಅಲ್ಲ. ಮೊದಲೇ ಹೇಳಿದಾಗೆ ಮ್ಯೂಸಿಕ್ ಅನ್ನೋದು ಅನಿವಾರ್ಯವಾಗಿತ್ತು ದೈನಂದಿನ ಜೀವನದ ನಿರ್ವಹಣೆಗೋಸ್ಕರ ಅದನ್ನು ನಾನು ಚೂಸ್ ಮಾಡಿದೆ. ಮತ್ತು ನನ್ನ ಅಮ್ಮನಿಗೂ ಅನಿಸ್ತು ಇವಳು ಸಪೋರ್ಟ್ ಮಾಡಿದರೆ ಮುಂದೆ ಹೋಗ್ತಾಳೆ ಅಂತೇಳಿ. ಸೊ ನನ್ನ ಜೊತೆ ಎಲ್ಲ ಪ್ರೋಗ್ರಾಮಿಗೂ ನನ್ನ ಜೊತೆ ಬರ್ತಾರೆ. ಅವರಿಲ್ಲದ ಪ್ರೋಗ್ರಾಮ್ ನನಗೆ ಬೇಡ ಅನ್ನುವ ಥರ. ಯಾಕಂದರೆ ನನಗೆ ತಂದೆ ಇಲ್ಲ, ನಾನು 7 ತಿಂಗಳ ಮಗು ಇರುವಾಗಲೇ ತಂದೆ ತೀರ್ಕೊಂಡಿದ್ದಾರೆ. ಸೊ ಏನಿದ್ರು ಕೂಡ ಅಮ್ಮ, ಕಷ್ಟ ಸುಖ ಏನಿದ್ರು ನಾವು ಒಟ್ಟಿಗೆ ಹಂಚಿಕೊಂಡು ಬಂದವರು. 1 ರೂಪಾಯಿಗೂ ಕಷ್ಟಪಟ್ಟ ದಿನದಿಂದ ಇವಾಗ ಈ ಲೆವೆಲ್ಗೆ ಬಂದಿದ್ದೇವೆ. ಸೊ ಅಮ್ಮನಿಗೆ ಗೊತ್ತಿದೆ ನನ್ನ ವೀಕ್ನೆಸ್ ಏನು, ನನ್ನ ಸ್ಟ್ರೆಂತ್ ಏನು. ಎಲ್ಲ ಪ್ರೋಗ್ರಾಮಲ್ಲೂ ಪ್ರತಿಯೊಂದು ಪ್ರೋಗ್ರಾಮ್ ಆದ ಕೂಡಲೇ ಅವ್ರು ನನಗೆ ಸಜೆಸ್ಟ್ ಮಾಡೋರು, ನೀನು ಅಲ್ಲಿ ತಪ್ಪು ಮಾಡಿದ್ಯಾ, ಇಲ್ಲಿ ತಪ್ಪು ಮಾಡಿದ್ಯಾ, ಅಲ್ಲಿ ಸ್ವಲ್ಪ ಹಾಗೆ ಹಾಡಬೇಕು. ಅವರಿಗೆ ಆ್ಯಕ್ಚುಲಿ ಏನು ನಾಲೆಜ್ ಇಲ್ಲ, ಬಟ್ ಅವರಿಗೆ ನನ್ನನ್ನು ತಿಳ್ಕೊಳ್ಳುವಷ್ಟು ನಾಲೆಜ್ ಇದೆ. ಸೊ ಅವರ ಇದರಿಂದಾಗಿ ನಾನು ಇಷ್ಟು ಗ್ರೋತ್ ಮಾಡ್ಕೊಂಡು ಬಂದೆ. ಸೊ ದೂರ ಶೋಸಿಗೆ ಕೂಡ ಅವ್ರು ನನ್ನ ಜೊತೆ ಬಂದಿದ್ದಾರೆ. ಎಕ್ಸೆಪ್ಟ್ ಕುವೈಟ್ ಶೋಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಅಬ್ರಾಡ್ ಶೋಗೆ ಹೌದು. ಮತ್ತೆ ಎಲ್ಲ ಇಷ್ಟವರೆಗೆ ಒಂದು 8 ವರ್ಷದ ಮ್ಯೂಸಿಕಲ್ ಜರ್ನಿಯಲ್ಲಿ ಪ್ರತಿಯೊಂದು ಪ್ರೋಗ್ರಾಮ್ಗೂ ಅಮ್ಮ ನನ್ನ ಜೊತೆ ಬಂದಿದ್ದಾರೆ, ನನ್ನ ಪರ್ಫಾರ್ಮೆನ್ಸ್ನ ನೋಡಿದ್ದಾರೆ, ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನೀವು ಸಾಕಷ್ಟು ಸ್ಟೇಜ್ ಶೋಗಳನ್ನ ಕೊಟ್ಟಿದ್ದೀರಾ ಅಂತ ಹೇಳಿದ್ರಿ. ಆ ಒಂದು ಸ್ಟೇಜ್ ಶೋಗಳನ್ನ ಕೊಡುವಾಗ ಒಂದು ಹೆಮ್ಮೆ ಆದಂತಹ ಒಂದು ಸ್ಟೇಜ್ ಶೋ ಅಂದ್ರೆ ಒಂದು ನೆನಪಲ್ಲಿ ಇಡುವಂತಹ ಒಂದು ಕಾರ್ಯಕ್ರಮ ಯಾವುದಾಗಿದೆ? ಅಂಥದ್ದು ತುಂಬ ಆಗಿದೆ. ಬಟ್ ನನಗೆ ಫಸ್ಟ್ ಪೇಮೆಂಟ್ ಸಿಕ್ಕಿದ್ದು ನನಗೆ ಅದು ತುಂಬ, ಯಾಕಂದರೆ ನಾನು ಅವಾಗ 10th ಸ್ಟ್ಯಾಂಡರ್ಡಲ್ಲಿದ್ದೆ. ಒಂದು ಡ್ರಾಮಾ ಕಂಪನಿಯವರು ನಮ್ಮ ಜಾತ್ರೆಗೆ ಬಂದಿದ್ದರು. ನಾನು ಅಲ್ಲೊಂದು ಭಕ್ತಿಗೀತೆಯನ್ನು ಹಾಡಿದೆ. ಆವಾಗ ನನ್ನ ಕರೆದು ಹೇಳಿದರು, ನೋಡು ನೆಕ್ಸ್ಟ್ ಒಂದು ಡ್ರಾಮಾ ಇದೆ, ಅದಕ್ಕೆ ಒಂದು ಸ್ಯಾಡ್ ಸೀನ್ ಇದೆ, ಬಟ್ ಅದನ್ನು ಹಾಡಲಿಕ್ಕೆ ನಮ್ಮ ಫೀಮೇಲ್ ಸಿಂಗರ್ಗೆ ಓನ್ ಟ್ಯೂನ್ ಹಾಕಬೇಕಿತ್ತು, ಅದಕ್ಕೆ ಅವರಿಗೆ ಗೊತ್ತಿಲ್ಲ. ಸೊ ನಿಮಗೆ ಓನ್ ಟ್ಯೂನ್ ಹಾಕಿ ಹಾಡ್ಬೋದಾ ಅಂತ. ಆಲ್ರೆಡಿ ಡ್ರಾಮಾ ಸ್ಟಾರ್ಟ್ ಆಗಿದೆ, 5 ಮಿನಿಟ್ಸ್ ಗ್ಯಾಪ್ ಇತ್ತು ನೆಕ್ಸ್ಟ್ ಸೀನಿಗೆ, ಮಾಡ್ಬೋದಾ ಕೇಳಿದ್ರು. ನಾನು ಟ್ರೈ ಮಾಡ್ತೇನೆ ಹೇಳಿದೆ. ಅಲ್ಲೇ ರಾಗ ಹಾಕಿ ನಾನು ಸಿಂಗ್ ಮಾಡಿದೆ. ಆ ಟೈಮಲ್ಲಿ ಆನ್ ದಿ ಸ್ಪಾಟ್ ಅವ್ರು ನನಗೆ 50 ರೂಪೀಸ್ ಕೊಟ್ಟರು ನನಗೆ. ಆ ಟೈಮಲ್ಲಿ 1 ರೂಪಾಯಿಗೂ ಕಷ್ಟ ಇರುವಾಗ 5 ನಿಮಿಷಕ್ಕೆ 50 ರೂಪಾಯಿ ಸಿಗ್ತದಾ ಅಂತೇಳಿ ಅದೊಂದು ನನಗೆ ಸರ್ಪ್ರೈಸ್ ಆಯಿತು, ಅದೊಂದು ಸ್ಫೂರ್ತಿ ಆಯಿತು. ಸೊ ಅದನ್ನು ನಾನು ಅದರ ನಂತರ ತುಂಬ ಸ್ಟೇಜ್ ಶೋಸ್, ಪ್ಲೇಬ್ಯಾಕ್ ಸಿಂಗರ್ಸ್ ಜೊತೆಲ್ಲ ಹಾಡಿದ್ದೇನೆ. ಬಟ್ ಇದಕ್ಕೆ ಕಂಪೇರ್ ಮಾಡಿದರೆ ಇದೇ ನನಗೆ ಮೋಸ್ಟ್ ಮೆಮೊರೇಬಲ್ ಒನ್ ಅಂದರೆ ಇದೆ. ಮೆಮೊರೇಬಲ್. ಓಕೆ, ತುಂಬಾನೇ ಸ್ಟೇಜ್ ಶೋಗಳನ್ನ ಕೊಟ್ಟಿದ್ದೀರಾ, ತುಂಬಾನೇ ಹೆಮ್ಮೆ ಪಡುವಂತಹ ಸಂದರ್ಭಗಳು ಕೂಡ ಇದೆ ಅಲ್ವಾ? ಓಕೆ ಸಂದೇಶ್ ಮತ್ತೆ ರಶ್ಮಿ, ನಾನು ನಿಮ್ಮ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೇನೆ. ಬಟ್ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ಸಮಯ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ಸಮಯ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ಎಸ್ ವೀಕ್ಷಕರೇ, ಟೇಕ್ ಎ ಶಾರ್ಟ್ ಬ್ರೇಕ್. ಎಸ್ ವೀಕ್ಷಕರೇ, ನನ್ನ ದೇಶ ನನ್ನ ಹಾಡು ಕಾರ್ಯಕ್ರಮಕ್ಕೆ ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಆಗ್ಲೇ ನಮ್ಮ ಜೊತೆ ರಶ್ಮಿ ಮತ್ತು ಸಂದೇಶ್ ಅವರು ಇದ್ದಾರೆ. ಸೊ ಅವರ ಜೊತೆ ಸಾಕಷ್ಟು ಮಾತುಕತೆಗಳನ್ನ ಕೂಡ ನಡೆಸಿದ್ವಿ. ಸೊ ಇನ್ನಷ್ಟು ಮಾತುಕತೆಗಳನ್ನ ಅವರ ಜೊತೆ ಮುಂದುವರಿಸೋಣ. ಎಸ್ ಸಂದೇಶ್ ಅವರೇ, ನಿಮ್ಮ ಒಂದು ಬಾಲ್ಯ ಹೇಗಿತ್ತು? ಬಾಲ್ಯ ಅದೇ ಈಗ ಮಿಸ್ ಮಾಡ್ತಿದ್ದೆ ನಾನು. ತುಂಬಾನೇ ತರಲೆ ಆಗಿದ್ರಾ? ಸ್ವಲ್ಪ ಇದ್ದೆ, ಮತ್ತೆ ಸ್ವಲ್ಪ ಡೀಸೆಂಟ್ ಸರ್ ನಾನು. ಸ್ವಲ್ಪ ಲೈಕ್ ಎಂತ ಅಂತ ಹೇಳುದು, ಅದೇ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿಲ್ಲ. ಅದೇ ಮನೆಯವರು ಸಲಹೆ ಕೊಟ್ಟಿದ್ದೆ, ನಾನು ತುಂಬಾ ಫ್ರೀ ಆಗಿ ಇಟ್ಟಿದ್ರು. ಓಕೆ ಎಸ್ ಸಂದೇಶ್, ನಿಮ್ಮ ಒಂದು ಸುಮಧುರವಾದ ಕಂಠದಿಂದ ಒಂದು ಸಾಂಗ್ ಅನ್ನ ಕೇಳ್ಬೇಕು ಅಂತ ಅನಿಸಿದೆ.
ಖಂಡಿತ. ನಾನು ಒಂದು ಭಾಳ ಅದ್ಭುತ ಒಂದು ಹಾಡು, ನನಗೆ ಪರ್ಟಿಕ್ಯುಲರ್ ಇಷ್ಟ ಆದ ಹಾಡು, ನನ್ನ ಫೇವ್ರೇಟ್, ನನ್ನ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಒಂದು ಕಂಪೋಸಿಂಗ್ಗೆ. ಒಂದು AR ರೆಹಮಾನ್ ಸರ್ ಮತ್ತು ಸಲೀಂ ಸುಲೇಮಾನ್ ಅಂತ. ಸೊ ಸಲೀಂ ಸುಲೇಮಾನ್ ಕಂಪೋಸ್ ಮಾಡಿದ ಭಾಳ ಒಂದು ಅದ್ಭುತ ಒಂದು ಹಾಡು, ಚಕ್ ದೆ ಇಂಡಿಯಾ ಫಿಲ್ಮಿಂದ ಆದಂಥ ಗೀತೆ ಮೌಲಾ ಮೇರೆ ಲೇಲೆ ಮೇರೆ ಜಾನ್ ಅಂತ ಹಾಡನ್ನು ನಾನು ಹಾಡ್ತಿದ್ದೇನೆ. तेरा रंग था मैं तो भीजा, तेरा रंग था मैं तो जिया तेरे ढंग से मैं तो, तू ही था मौला तू ही मौला मेरे ले ले मेरी जान, मौला मेरे ले ले मेरी जान, तेरा रंग था मैं तो पीछा, तेरा रंग था मैं तो जिया तेरे ढंग से मैं तो, तू ही था मौला तू ही मौला मेरे ले ले मेरी जान, मौला मेरे ले ले मेरी जान. तेरे संग खेली होली, तेरे संग की दीवानी, तेरी अंगनों की छाया, तेरे संग सावन आया, फिर ले तू चाहे नजरे चाहे चुरा ले, लौट के तू आएगा रे शर्त लगा ले, बीजा तेरा रंग था मैं तो पीछा, तेरा रंग था मैं तो जिया तेरे ढंग से मैं तो, तू ही तो मौला तू ही मौला मेरे ले ले मेरी जान, मौला मेरे ले ले मेरी जान. मिट्टी मेरी भी तू ही, वही मेरे घी और चूरी, वही रांझे मेरे वही सेवैया वही किर, तुझसे ही रूठना रे मुझे ही मनाना, तेरा मेरा नाता कोई दूजा न जाना, बीजा तेरा रंग था मैं तो बीजा तेरा रंग था मैं तो जिया तेरे ढंग से मैं तो, तू ही तो मौला तू ही मौला मेरे ले ले मेरी जान, मौला मेरे ले ले मेरी जान, मौला मेरे ले ले मेरी जान, मौला मेरे ले ले मेरी जान. ತುಂಬಾನೇ
ಚೆನ್ನಾಗಿ ಹಾಡಿದ್ರಿ ಸಂದೇಶ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಈ ಗೀತೆಯನ್ನು ನಮಗೋಸ್ಕರ ಹಾಡಿದಕ್ಕಾಗಿ. ಅದೇ ರೀತಿ ಯಾವಾಗಲೂ ನೀವು ಹೇಳಿದ್ರಿ ಈ ಗೀತೆ ನಿಮ್ಮ ಇನ್ಸ್ಪಿರೇಷನ್ ಸಾಂಗ್ ಅಂತ. ಸೊ ಅದ್ರ ಬಗ್ಗೆನೇ ಕ್ವಶನ್ ಕೇಳುವ, ಈ ಗೀತೆ ಯಾಕೆ ನಿಮಗೆ ಇನ್ಸ್ಪಿರೇಷನ್? ಆ ಥರ ಒಂದು ಯಾವ ಸಿಚುವೇಶನ್ ನಿಮ್ಮನ್ನ ಈ ಗೀತೆ ನಿಮಗೆ ಇನ್ಸ್ಪಿರೇಷನ್ ಆಗುವ ಹಾಗೆ ಮಾಡಿತು? ಫಸ್ಟ್ ಆಫ್ ಆಲ್ ಅದು ಕಂಪೋಸ್ ಮಾಡಿದ ಟ್ಯೂನ್, ಅದು ಒಂದು ರಾಗ ನನಗೆ ಭಾರಿ ಇಷ್ಟ. ಅದು ರಾಗ ಸ್ವಲ್ಪ ಕರ್ನಾಟಕದಲ್ಲಿ ಚಾರುಕೇಶಿ ರಾಗ, ಸೊ ಅದು ಬೇಸ್ ಇಟ್ಟು ಅವ್ರು ಕಂಪೋಸ್ ಮಾಡಿದ ಹಾಡು. ಮತ್ತಿನ್ನೊಂದು ಹೇಳಿ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ನಂಗೆ ಯಾಕೆ ಇಷ್ಟ ಅಂತ ಹೇಳಿದ್ದು, ಅವರು ಸ್ವಲ್ಪ ಕ್ರಿಯೇಟಿವ್. ನಾನು ಈಗ ಸಹ ಅವರು ಏನೋ ಹೊಸ ಅವ್ರದ್ದು ಮ್ಯೂಸಿಕ್ ಬಂದು ನಾನು ಕೇಳ್ತೇನೆ, ಅಂದರೆ ಏನೋ ಡಿಫ್ರೆಂಟ್, ನನಗೆ ಫ್ರೆಶ್ನೆಸ್ ಸಿಕ್ಕಿತ್ತು ಕೇಳಿಕೆ. ಸೊ ಅವ್ರು ನನಗೆ ಇಷ್ಟ. ಮತ್ತಿನ್ನೊಂದು ಯಾವುದಂತ ಹೇಳಿದ್ರೆ ಲಿರಿಕ್ಸ್ ಸಾಹಿತ್ಯ ಏನಿದೆ ಅದು ಭಾಳ ಒಂದು ಅದ್ಭುತ ಒಂದು ಸಾಹಿತ್ಯ. ಓಕೆ, ಆ ಕಾರಣದಿಂದಾಗಿ ನಿಮಗೆ ಆ ಸಾಂಗ್ ಇನ್ಸ್ಪಿರೇಷನ್. ಓಕೆ ರಶ್ಮಿ ಅವರೇ, ನಿಮಗೆ ಒಂದು ಸಾಂಗ್ ಇನ್ಸ್ಪಿರೇಷನ್ ಅನ್ನೋದಾದ್ರೆ ಯಾವ ಸಾಂಗನ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ತೀರಾ? ಹೆಚ್ಚಾಗಿ ನನಗೆ ಪರ್ಫಾರ್ಮೆನ್ಸ್ ಸಾಂಗ್ಗಳೇ ಜಾಸ್ತಿ ಸಿಗೋದು ಸ್ಟೇಜಲ್ಲಿ ಹಾಡಲಿಕ್ಕೆ. ಬಟ್ ಪರ್ಸ್ನಲಿ ಮೆಲೋಡಿ ಸಾಂಗ್ಸ್ ತುಂಬ ಇಷ್ಟಪಡ್ತೇನೆ ನಾನು. ಎಲ್ಲ ಟೈಪ್, ಯಾಕಂದರೆ ಸಿಂಗರ್ಸಿಗೆ ಪರ್ಟಿಕ್ಯುಲರ್ಲಿ ಅದೇ ಇಷ್ಟ ಇದೇ ಇಷ್ಟ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಾವು ಆಡಿಯನ್ಸ್ಗೆ ಯಾವ್ದು ಬೇಕು, ಆಡಿಯನ್ಸ್ಗೆ ಯಾವುದು ಇಷ್ಟ ಅದನ್ನು ನಾವು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಸೊ ಎಲ್ಲ ಪ್ರಕಾರಗಳನ್ನು, ಎಲ್ಲ ಹಾಡುಗಳನ್ನು ನಾವು ಇಷ್ಟಪಡ್ತೇವೆ. ಓಕೆ, ಪರ್ಟಿಕ್ಯುಲರ್ ಆಗಿ ಒಂದು ಸಾಂಗ್ ತುಂಬಾನೇ ಫೇವ್ರೇಟ್ ಅಂತ ಹೇಳೋದಿದ್ರೆ ಯಾವುದು ಸಾಂಗ್? ಮತ್ತು ಯಾವುದಾದ್ರೂ ಒಂದು ಸಾಂಗ್ ಆಗಿರ್ಬೋದು, ಆ ಸಾಂಗನ್ನು ನೀವು ಚಿಕ್ಕಂದ್ರಿಂದನೂ ಹಾಡಬೇಕು ಅಂತ ಬಯಸ್ತಿರ್ಬೋದು ಅಥವಾ ಹಾಡ್ತಾನೆ ಇರಬಹುದು. ಒಂದು ಫೇವ್ರೆಟ್ ಸಾಂಗ್ ಅಂತ ಎಲ್ಲರಿಗೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಯಾವ ಸಾಂಗ್? ಯಾಕಂದರೆ ನನ್ನ ಅಮ್ಮನ ಹಾಡುಗಳನ್ನೇ ತುಂಬ ಇಷ್ಟಪಡ್ತೇನೆ. ಹಿಂದಿಯಲ್ಲಿ ಒಂದು ಸಾಂಗ್ ಇದೆ, ತು ಕಿತ್ನಿ ಅಚ್ಚಿ ಹೇ ತು ಕಿತ್ನಿ ಭೋಲಿ ಹೇ. ಆ ಹಾಡು ತುಂಬ ಇಷ್ಟ ನನಗೆ. ಹಾಡಿನ ಲಿರಿಕ್ಸ್ಗಳನ್ನ ಕೇಳಬೇಕಾದ್ರೆ ತುಂಬ ಫೀಲ್ ಆಗುತ್ತೆ. ಯಾಕಂದರೆ ಈ ನಾನಾ ಥರದ ಜನರು ಇರ್ತಾರೆ, ಅದರ ನಡುವೆ ಅಮ್ಮ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರ್ತಾಳೆ. ಏನೇ ಬೇಜಾರಾದ್ರೂ ಕೂಡ ಅಮ್ಮ ಅಲ್ಲಿದ್ರೆ ಎಲ್ಲ ಸರಿಯಾಗುತ್ತೆ ಅಂತ. ಸೊ ಆ ಹಾಡು ತುಂಬಾ ಇಷ್ಟಪಡ್ತೇನೆ. ಸೊ ನಿಮ್ಮ ಅಮ್ಮ ಅಂದ್ರೆ ನಿಮ್ಗೆ ತುಂಬಾ ಪ್ರೀತಿ? ತುಂಬಾ ಪ್ರೀತಿ ಅಲ್ಲ, ಜೀವ, ಅದು ಜೀವ. ಎಸ್ ರಶ್ಮಿ ಅವರೇ, ನಿಮ್ಮ ಒಂದು ಕಾಲೇಜ್ ದಿನಗಳು ಹೇಗಿತ್ತು ಅಥವಾ ಸ್ಕೂಲ್ ಡೇಸ್ ಹೇಗಿತ್ತು? ಕಾಲೇಜ್ ಹೋಗ್ತಾ ಇದ್ದಿದ್ದೆ ಕಮ್ಮಿ ನಾನು. ಬಂಕ್ಗಿಂತಲೂ ಅದೇ ಅನಿವಾರ್ಯ ಅಂತ ಹೇಳ್ದೆ ಅಲ್ಲ. ಸೊ ನನಗೆ ಒಳ್ಳೆ ಸಪೋರ್ಟಿವ್ ಇದ್ರು. ನನ್ನ ಪ್ರಿನ್ಸಿಪಲ್ ತುಂಬಾ ಚಂದ್ರರಾವ್ ಮದನ್ ಅಂತೇಳಿ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಏನು ಅವ್ರದ್ದೇನು ಕಂಪ್ಲೇಂಟ್ಸ್ ಇರ್ಲಿಲ್ಲ, ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ತಿದ್ರು. ಅಂಡ್ ನನ್ನ ಫ್ರೆಂಡ್ ಟಾಪರ್ ಚೈತ್ರ ಏರೈ ಅಂತೇಳಿ ಈಗ ಮ್ಯಾಂಗ್ಳೂರಲ್ಲಿ MNC ಕಂಪನಿಲಿ ಬ್ಯಾಂಗ್ಳೂರಲ್ಲಿ ಜಾಬಲ್ಲಿ ಇದ್ದಾಳೆ, ಪುತ್ತೂರ್ನವಳು. ಅವಳು ನಂಗೆ ತುಂಬ ಸಪೋರ್ಟ್ ಮಾಡಿದಾಳೆ. ಆ್ಯಂಡ್ ನಮ್ದೊಂದು 8 ಜನರ ಫ್ರೆಂಡ್ಸ್ ಗ್ಯಾಂಗ್ ಇತ್ತು. ಎಲ್ಲರೂ ನಾನೇನಾದರೂ ಓದಲಿಲ್ಲ ಅಂತ ಹೇಳಿದರೆ ಅವಳು ಬಂದು ನನಗೆಲ್ಲ ಹೇಳ್ಕೊಡ್ತಾ ಇದ್ಲು. ನಾಳೆ ಎಕ್ಸಾಮ್ ಇದೆ ಅಂತ ಆದರೆ ಇವತ್ತು ಅವಳು ಹೇಳಿಕೊಟ್ಟಿದ್ದೆ ಸಾಕಿತ್ತು. ಸೊ ಅವಳಿಂದಾಗಿ ನಾನು ಇಂಜಿನಿಯರಿಂಗಲ್ಲಿ ಸರ್ವೈವ್ ಆದೆ ಅಂತ ನಾನು ಎಲ್ಲ ಕ್ರೆಡಿಟ್ ಅವಳಿಗೆ ಕೊಟ್ಟು ಬಿಡ್ತೇನೆ ನಾನು. ಹಾಗೆ ಓಕೆ ರಶ್ಮಿ ಅವರೇ, ನಮ್ಮ ವೀಕ್ಷಕರಿಗೋಸ್ಕರ ಇನ್ನೊಂದು ಸಾಂಗ್ ಅನ್ನ ಹಾಡಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ದೇಶಭಕ್ತಿ ಗೀತೆಯನ್ನು ಹಾಡ್ತಾ ಇದ್ದೇನೆ. ಚನ್ನವೀರ ಕಣವಿ ಅವರು ರಚಿಸಿರುವಂತಹ ಹಾಡು, ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ. भारती
ಸೃಷ್ಟಿ ತ್ಯಾಗಭೋಗ ಸಮಯೋಗದ ದೃಷ್ಟಿ ಬೆಳವುಳ ಮಲೆ ಕರೆ ಸುಂದರ ಸೃಷ್ಟಿ ಜ್ಞಾನದ ವಿಜ್ಞಾನದ ಕಲೆಯೈಸಿರಿ ಸಾರೋದಯ ಧಾರಾ ನಗರಿ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ವಿಶ್ವ ಭಾರತಿಗೆ ಕನ್ನಡದಾರತಿ ವಿಶ್ವ ಭಾರತಿಗೆ ಕನ್ನಡದಾರತಿ ಮೊಳಗಲಿ ಮಂಗಲ ಜಯ ಭೇರಿ ಮೊಳಗಲಿ ಮಂಗಲ ಜಯ ಭೇರಿ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಥ್ಯಾಂಕ್ ಯು ರಶ್ಮಿ ಅವರೇ, ತುಂಬಾನೇ ಚೆನ್ನಾಗಿರೋ ಒಂದು ಹಾಡನ್ನ ಹಾಡಿದ್ರಿ. ಅದೇ ರೀತಿ ಈ ಹಾಡನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಹಾಡ್ಲಿಕ್ಕೆ? ಹಾಡಿರುವಂಥ 3 ಸಾಂಗ್ಗಳು ಕೂಡ ಮೂವಿದ್ದೇ ಸಾಂಗ್. ಸೊ ಪ್ಯೂರ್ ದೇಶಭಕ್ತಿ ಗೀತೆಯಾಗಿ ಒಂದು ಹಾಡು ಇರಲಿ ಅಂತ ಹೇಳಿ ಈ ಹಾಡನ್ನು ಚೂಸ್ ಮಾಡಿಕೊಂಡೆ. ಓಕೆ, ಎಸ್ ರಶ್ಮಿ ಅವರೇ, ನೀವು ಆವಾಗಲೇ ಹೇಳಿದ್ರಿ ಇಂಜಿನಿಯರಿಂಗ್ ಮಾಡಿದ್ರಿ ಅಂತ. ಸೊ ಇಂಜಿನಿಯರಿಂಗ್ ಮಾಡಿದ ಮೇಲೆ ಅದೇ ಪ್ರೊಫೆಷನ್ ಆಗಿ ಯಾಕೆ ಆಯ್ಕೆ ಮಾಡಲಿಲ್ಲ? ಅದರ ಬದಲು ಅದರ ಒಟ್ಟಿಗೆ ಸಾಂಗ್ ಕೂಡ ಯಾಕೆ ಅಂತ ಆಯ್ಕೆ ಮಾಡ್ಕೊಂಡ್ರಿ? ಆ್ಯಕ್ಚುಲಿ ಇಂಜಿನಿಯರಿಂಗ್ ಆಗೋ ಟೈಮಲ್ಲಿ ನಾನು ಎಜುಕೇಷನ್ ಲೋನ್ ಕೂಡ ಮಾಡಿದ್ದೆ ಆ್ಯಂಡ್ ನನ್ನ ಸಿಚುವೇಶನ್ ಸ್ವಲ್ಪ ಸುಧಾರಿಸ್ತಾ ಇತ್ತು. ಆ ಟೈಮಲ್ಲಿ ಎಜುಕೇಷನ್ ಲೋನ್ ಇದೆ, ಸೊ ನನ್ನನ್ನು ಕಳಿಸುವಂತಹ ಕೆಪಾಬಿಲಿಟಿ ಮನೇಲಿ ಇರಲಿಲ್ಲ. ನಾನು ಈಗ ನನಗೆ ಜಾಬ್ ಸಿಕ್ಕಿತ್ತು ಕೂಡ ಆವಾಗ, ಬಟ್ 3 ಮಂತ್ ಟ್ರೈನಿಂಗಿಗೆ ಹೋಗಬೇಕು, ಆವಾಗ ಸ್ಯಾಲ್ರಿ ಇಲ್ಲ ಹೇಳಿದರು. ಸೊ ಆ ಟೈಮಲ್ಲಿ ನಾನು ಮನೆಯನ್ನು ಬಿಟ್ಟು ಹೋದರೆ ಮನೆಯದು ಜವಾಬ್ದಾರಿ ಯಾರು ನೋಡೋದು ಅಂತ ಹಾಗೆ ಆಯಿತು. ಸೊ ಸ್ವಲ್ಪ ದಿವಸ ಪ್ರೋಗ್ರಾಮ್ ಎಲ್ಲ ಮಾಡು, ಆಮೇಲೆ ಜಾಬ್ ಟ್ರೈ ಮಾಡುವ ಅಂತ ಹೇಳಿ ಹಾಗೆ ಪೆಂಡಿಂಗ್ ಆಯಿತು. ಅದ ನಂತರ ನಾನು ಕೋರ್ಸ್ ಮಾಡಲಿಕ್ಕೆ ಅಂತ ಹೇಳಿ ನಾನು ಹೋದೆ, ನಾನು ಬ್ಯಾಂಗ್ಳೂರಿಗೆ. ಅಲ್ಲಿ ಕೋರ್ಸ್ ಮಾಡಿದೆ, ಎಲ್ಲನೂ ಆಯಿತು. ಬಟ್ ನನ್ನ ಮತ್ತು ತಾಯಿ ನಡುವಿನ ಸೆಂಟಿಮೆಂಟಲ್ ಸ್ವಲ್ಪ ಜಾಸ್ತಿನೇ ಇದೆ, ಲೆಕ್ಕಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಸೊ ನನಗೆ ಆವಾಗ ಅನಿಸ್ತು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗಿಂತ ಜಾಸ್ತಿ ಬೇರೆ ಏನಿದೆ, ನಾವು ಅಲ್ಲಿ ಮನೇನ ಬಿಟ್ಟು ಅಲ್ಲಿ ಹೋಗಿ ಇದ್ದು ಕೂಡ ಎಷ್ಟು ದುಡಿತೇವೋ ಅದಕ್ಕಿಂತ ಜಾಸ್ತಿ ಇದರಲ್ಲಿ ಇನ್ಕಮ್ ಇದೆ ನನಗೆ. ಆ್ಯಂಡ್ ಮನಸ್ಸು ಮಾಡಿದರೆ ಯಾವುದ್ರಲ್ಲೂ ನಾವು ಸಫಲತೆಯನ್ನು ಕಾಣ್ಬೋದು. ನಮಗೆ ಯಾವ ಫೀಲ್ಡ್ ಇಷ್ಟ ಇದೆ ಅದನ್ನೇ ನಾವು ನನಗೆ ಅನಿಸ್ತು. ಇದಿಷ್ಟೆಲ್ಲ ನನಗೆ ಮನೆ ಸಹ ಇರಲಿಲ್ಲ ಆವಾಗ, ಎಜುಕೇಷನ್ ಕೂಡ ಇರಲಿಲ್ಲ, ನಾನು ಝೀರೋ ಆಗಿದ್ದೆ. ಎಲ್ಲ ಕೊಟ್ಟಿದ್ದು ಮ್ಯೂಸಿಕ್, ಹೆಸರು ಕೊಟ್ಟಿದ್ದು ಮ್ಯೂಸಿಕ್, ಹಣ ಕೊಟ್ಟಿದ್ದು ಮ್ಯೂಸಿಕ್, ಎಜುಕೇಷನ್ ಕೊಟ್ಟಿದ್ದು ಮ್ಯೂಸಿಕ್. ಈಗೆಲ್ಲ ಬಂತು ಅಂತ ಆಗುವಾಗ ಯಾಕೆ ಮ್ಯೂಸಿಕ್ನ ಬಿಡಬೇಕು ಅಂತಾಯಿತು. ಸ್ವಲ್ಪ ಪ್ರಯತ್ನ ಪಟ್ಟರೆ ಏನೋ, ಈಗ ಏನೂ ಇಲ್ಲ, ಕಲಿತಾ ಇದ್ದೇನೆ ಅಷ್ಟೇ, ಬಟ್ ಪ್ರಯತ್ನ ಪಟ್ಟರೆ ಏನಾದರೂ ನಾನು ಸಾಧಿಸಬಹುದು. ನನ್ನ ಮನಸ್ಸಿಗೆ ಏನು ಖುಷಿ ಅನಿಸ್ತದೆ ಅದನ್ನು ಮಾಡುವ ಅನಿಸ್ತು. ಯಾಂತ್ರಿಕ ಜೀವನಕ್ಕಿಂತ ಕಲರ್ಫುಲ್ ಲೈಫೇ ಚೆನ್ನಾಗಿದೆ ಅನಿಸ್ತು. ಸೊ ಹಾಗಾಗಿ ಮ್ಯೂಸಿಕ್ ಅನ್ನೇ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀರಾ. ಎಸ್ ರಶ್ಮಿ, ಹಾಗೆ ಸಂದೇಶ್, ನಿಮ್ಮ ಜೊತೆ ನಾನು ಇನ್ನೂ ಕೂಡ ಮಾತಾಡ್ತೀನಿ, ಬಟ್ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮವನ್ನು ತೆಗೆದುಕೊಳ್ಳುವ ಸಮಯ. ಎಸ್ ವೀಕ್ಷಕರೇ, ನನ್ನ ದೇಶ ನನ್ನ ಹಾಡು ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮದ ಸಮಯ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ವೀಕ್ಷಕರೇ. ಎಸ್, ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್.
ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನನ್ನ ದೇಶ ನನ್ನ ಹಾಡು ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ರಶ್ಮಿ ಹಾಗೂ ಸಂದೇಶ್ ಅವರು ಇದ್ದಾರೆ. ಅವರ ಜೊತೆ ಸಾಕಷ್ಟು ಮಾತುಕತೆಗಳನ್ನ ನಡೆಸಿದ್ವಿ, ಹಾಗೆ ಅವರ ಸುಮಧುರವಾದ ಕಂಠದಿಂದ ಸಾಕಷ್ಟು ಹಾಡುಗಳನ್ನ ಕೂಡ ಕೇಳಿದ್ವಿ. ಎಸ್ ಸಂದೇಶ್ ಅವರೇ, ಆಗ್ಲೇ ನೀವು ಹೇಳಿದ್ರಿ ನೀವು ದಗಲ್ಬಾಜಿ ಫಿಲ್ಮ್ನ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಹೌದು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ನೀವು ಶೇರ್ ಮಾಡ್ಕೊಂಡ್ರಿ. ಅದೇ ರೀತಿ ಆ ಒಂದು ದಗಲ್ಬಾಜಿ ಫಿಲ್ಮ್ ನಮ್ಮ ತುಳು ಇಂಡಸ್ಟ್ರಿಯ ಒಂದು ಫಿಲ್ಮ್. ತುಳು ಇಂಡಸ್ಟ್ರಿ ಬಿಟ್ಟು ನೀವು ಬೇರೆ ಕನ್ನಡ ಇಂಡಸ್ಟ್ರಿ ಆಗಿರಬಹುದು ಅಥವಾ ಹಿಂದಿಯಲ್ಲಿ ಆಗಿರಬಹುದು ಅಥವಾ ತಮಿಳಲ್ಲಿ ಯಾವುದರಲ್ಲಿ ಆದ್ರೂ ನಿಮ್ಗೆ ಚಾನ್ಸ್ ಸಿಕ್ಕಿದ್ಯಾ ಅಥವಾ ಸಿಕ್ಕರೆ ನೀವು ಹೋಗ್ತೀರಾ? ಅದ್ರ ಬಗ್ಗೆ ಏನಾದ್ರು ಪ್ಲಾನಿಂಗ್? ಆ್ಯಕ್ಚುಲಿ ನಾನು ಲೈಕ್ ಸೌಂಡ್ ಇಂಜಿನಿಯರಿಂಗ್ ಮುಂಬೈಯಲ್ಲಿ ಕಲ್ತದ್ದು. ಸೊ ಅಲ್ಲಿ ಕಲಿತು ನಾನು ಅಲ್ಲಿ ವರ್ಕ್ ಮಾಡ್ತೀನಿ. ನಾನು ವಿಶ್ವದೀಪ್ ಚಟರ್ಜಿ ಅಂತ, ಸೊ ಈಸ್ ಎ ನ್ಯಾಷನಲ್ ಅವಾರ್ಡ್ ಸೌಂಡ್ ಡಿಸೈನರ್. ಸೊ ಅವ್ರ ಜೊತೆ ನಾನು ಬಾಬಿ ಜಾಸಸ್ ಮೂವಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೆ. ಆಮೇಲೆ ಪೀಕು ಅಂತ, ಅದಕ್ಕೆ ನಾನು ಅಸಿಸ್ಟೆಂಟ್ ಸೌಂಡ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ದೆ. ನಾನು ತುಂಬ ಕಮರ್ಷಿಯಲ್ ಆ್ಯಡಿಗೆಲ್ಲ ತುಂಬ ಅಲ್ಲಿ ವರ್ಕ್ ಮಾಡಿದ್ದೆ. ಮತ್ತು ಈಗ ರೀಸೆಂಟಾಗಿ ನಾನೊಂದು ಕನ್ನಡ ಫಿಲ್ಮ್ ಜೀವನಜ್ಞೆ ಅಂತ ಒಂದು ಕನ್ನಡ ಫಿಲ್ಮ್, ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಿದ್ದೇನೆ. ಸೊ ಅದೇ ರೀತಿ ಅದ್ರದ್ದು ಫುಲ್ ಲೈಕ್ ಸೌಂಡ್ ಡಿಸೈನ್ ಕೂಡ ನಾನೇ ಮಾಡ್ತಿದ್ದೇನೆ. ಸೊ ಮತ್ತೆ ಇನ್ನು ತಮಿಳು ತೆಲುಗು ಇಂಡಸ್ಟ್ರಿಯಲ್ಲೆಲ್ಲ ಚಾನ್ಸ್ ಸಿಕ್ಕರೆ ಹೋಗ್ತೀರಾ? ಅಯ್ಯೋ, ಯಾರು ಬಿಡ್ತಾರೆ, ಖಂಡಿತ ಹೋಗುದೆ, ಖಂಡಿತವಾಗಿ. ಓಕೆ, ಆಗ್ಲೇ ದಗಲ್ಬಾಜಿಯ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಹೌದು ನೀವು. ಸೊ ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಆ ಒಂದು ಫಿಲ್ಮ್ ಇಂದ ಒಂದು ಯಾವ್ದಾದ್ರು ಒಂದು ಹಾಡನ್ನ ಹಾಡ್ಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ. ನನಗೆ ಒಂದು ಭಾಳ ಇಷ್ಟವಾದಂಥ ಹಾಡು ಅದು ಫಿಲ್ಮಲ್ಲಿ ಒಂದು 2 ಹಾಡಿದೆ. ಒಂದು ಎಲ್ಲ ಹಾಡುಗಳು ಒಳ್ಳೆಯದೆ, ಬಟ್ ನನಗೆ ಇಷ್ಟದಂತೂ ಒಂದು ನೀರೆಲ್ಲ ಪಜ್ಜೆ ಅಂತ ರಾಜಕೃಷ್ಣ ಅವರು ಹಾಡಿದ್ದು, ಮತ್ತು ಇನ್ನೊಂದು ಪಟ್ಲ ಸತೀಶ್ ಶೆಟ್ಟಿ ಅವರು ಹಾಡಿರುವಂಥ ಹಾಡು. ಸೊ ನಾನು ನಿಮಗೆ ಒಂದು ಅದೇ ಒಂದು ರಾಜಕೃಷ್ಣ ಅವರು ಹಾಡಿದ ಒಂದು ಹಾಡನ್ನು ಜಸ್ಟ್ ಬಿಟ್ಟು. நீரலா பஜ்ஜே நிக்காதே காத்துண்டு ಜನ್ಮದ ನಂಟು ಪಂದು. ಎಸ್, ಓಕೆ, ತುಂಬಾನೇ ಚೆನ್ನಾಗಿತ್ತು ಹಾಡು ಕೂಡ. ಹಾಡಿನ ಸಂಯೋಜನೆ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ. ಎಸ್ ರಶ್ಮಿ ಅವರೇ, ನೀವು ಸಂದೇಶ್ಗೆ ಕೇಳಿದ ಕ್ವೆಶನ್ ಅಲ್ಲೇ ನಾನು ನಿಮಗೆ ಕೂಡ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನೀವು ಕನ್ನಡದಲ್ಲಿ ಅಥವಾ ತಮಿಳಲ್ಲಿ, ತೆಲುಗು ಅಲ್ಲಿ ಅಥವಾ ಹಿಂದಿಯಲ್ಲಿ ಚಾನ್ಸ್ ಸಿಕ್ಕರೆ ಯಾವ ರೀತಿ ಒಂದು ಖುಷಿ ಆಗ್ತೀರಾ, ಯಾವ ರೀತಿ ಹೋಗ್ತೀರಾ, ಅಂದರೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ ನೀವು? ಸಾಗಬೇಕಾದ ದಾರಿ ತುಂಬ ದೂರ ಇದೆ, ನಾವಿನ್ನೂ ಅಂಬೆಗಾಲಿಡ್ತಾ ಇದ್ದೇವೆ. ನಾನೇನು ಬಿಲೀವ್ ಮಾಡ್ತೇನೆ ಹೇಳಿದರೆ, ನಾವು ಡಿಸರ್ವ್ ಮಾಡಿರೋದನ್ನು ನಾವು ಡಿಸರ್ವ್ ಮಾಡಿದ್ದು ರೈಟ್ ಟೈಮಲ್ಲಿ ನಮಗೆ ಸಿಗ್ತದೆ, ನಾವು ಪ್ರಯತ್ನ ಮಾಡ್ತಾ ಇರಬೇಕು ಅಷ್ಟೇ. ಸೊ ಅಂಥ ಡ್ರೀಮ್ಸ್ ಇಟ್ಕೊಳ್ಳಿಲ್ಲ, ಸಿಕ್ಕಿದ್ರೆ ಖುಷಿ. ಓಕೆ, ಅದೇ ರೀತಿ ರಶ್ಮಿ ಅವರೇ, ನಿಮ್ಮ ಗುರುಗಳು ಯಾರು? ಅಂದರೆ ಚಿಕ್ಕದ್ರಿಂದ ನೀವು ಸಂಗೀತವನ್ನು ಅಭ್ಯಾಸ ಮಾಡ್ತಿದ್ದೀರಾ, ಸೊ ಯಾರು ನಿಮಗೆ ಗುರುವಾಗಿ ಇದ್ರು ಚಿಕ್ಕದ್ರಿಂದ? ನಾನು 1ನೇ ಕ್ಲಾಸಲ್ಲಿ ನನ್ನ ಹಾಡನ್ನು ರೆಕಗ್ನೈಸ್ ಮಾಡಿದ್ದು ಪ್ರೇಮ ಟೀಚರ್ ಅಂತ ಹೇಳಿ, ಅವರೇ ನನಗೆ ಹಾಡನ್ನು ಕಲಿಸಿರೋದು. ತುಂಬ ಸಪೋರ್ಟ್ ಕೂಡ ಮಾಡಿರೋದು, ನಿನ್ನಿಂದ ಎಲ್ಲ ಆಗ್ತದೆ ಅಂತೇಳಿ ಎಲ್ಲದಕ್ಕೂ ನನ್ನನ್ನು ಸೇರಿಸ್ತಾ ಇದ್ರು ಅವರು. ಆಲ್ರೌಂಡರ್ ಆಗಿದ್ದೆ ನಾನು, ಪ್ರತಿಭಾ ಕಾರಂಜಿಯಲ್ಲೆಲ್ಲ ಪ್ರೈಸನ್ನು ಪಡ್ಕೊಳ್ಳಿಕ್ಕೂ ಅವರೇ ಕಾರಣ. ಸೊ ಅದರ ನಂತರ BR ಛಾಯಾ ಅವ್ರ ಹತ್ರ ಅದರ ನಂತರ ಛಾಯಾ ಮೇಡಮ್ ಹತ್ರ ಕರ್ನಾಟಕ ಸಂಗೀತ ಕ್ಲಾಸನ್ನು ಕೂಡ ಜಾಯಿನ್ ಮಾಡಿಸಿದ್ದು ಪ್ರೇಮ ಟೀಚರ್ ಅವರೇ. ಅದರ ನಂತರ ಕಾರಣಾಂತಗಳಿಂದ ನಾನು ಬಿಟ್ಟೆ. ಅದರ ನಂತರ ನಾನೇ ಇಂಟ್ರೆಸ್ಟಲ್ಲಿ ಹೋಗಿ ಹಿಂದೂಸ್ತಾನಿ ವೋಕಲ್ಸನ್ನು ವಿಶಾರದ್ ರೋಷನ್ ಮಾರ್ಟಿಸ್ ಅವ್ರ ಹತ್ರ ಕಲಿತಾ ಇದ್ದೇನೆ ಈಗ. ಓಕೆ, ಸಂದೇಶ್ ಅವರೇ, ನಿಮ್ಮ ಗುರುಗಳು ಯಾರು? ಗುರುಗಳಂತ ಹೇಳಿದರೆ ಅದೇ 2 ಥರ ಗುರುಗಳು ಇರ್ತಾರೆ. ಒಂದು ಕಲಿಸಿದವರು ನಮಗೆ,
ಸೊ ಮತ್ತೆ ನಮಗೆ ಒಂದು ಲೈಕ್ ಗೈಡ್ ಮಾಡಿದರು ಅಂದರೆ Guide, ಹೌದು. ನಮ್ಮನ್ನು ಸೊ ನನಗೆ ಕಲಿಸಿದವರಲ್ಲೇ ಕಲಿಸಿ ಅಂದರೆ ನಾನು ಲೈಕ್ ಫಸ್ಟ್ ಏನು ಕಲ್ತಿರಲಿಲ್ಲ ನಾನು ಮ್ಯೂಸಿಕ್. ಮತ್ತು ನಾನು ಮ್ಯೂಸಿಕ್ ಲೈಕ್ ನಂದು ಗ್ರ್ಯಾಜುಯೇಷನ್ ಫಸ್ಟ್ ಇಯರ್ ಗ್ರ್ಯಾಜುಯೇಷನ್ ಮಾಡುವಾಗ ಲೈಕ್ ನನಗೆ ಆಯಿತು ಮ್ಯೂಸಿಕ್ ಲೈಫ್, ಸೊ ಆ ಥರ ಇತ್ತು. ಸೊ ಹಾಗೆ ನಾನು ಎಂತ ಮಾಡಿದೆ, ನಂದು ಡಿಸ್ಕಂಟಿನ್ಯೂ ಅಂದರೆ ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಇಯರಲ್ಲಿ ಡಿಸ್ಕಂಟಿನ್ಯೂ. ಸೊ ಆವಾಗ ನಾನು ಪ್ರಕಾಶ್ ಮಧ್ಯ ಅಂತಿದ್ದಾರೆ, ಅವ್ರು ಕೇಳಿದೆ ನೀನು ಕಾಲೇಜ್ಗೆ ಹೋಗೋದಿಲ್ಲ? ಇಲ್ಲ, ನಾನು ಕಾಲೇಜ್ಗೆ ಹೋಗೋದಿಲ್ಲ, ಇನ್ನು ನಾನು ಮ್ಯೂಸಿಕ್ ಅಂತ. ಸೊ ಅವ್ರು ಹೇಳಿದ್ರು ಹಾಗೆಲ್ಲ ನಿನಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಅಲ್ಲ, ನಾನು ನಿನಗೆ ಫೈನ್ ಆರ್ಟ್ಸ್ ಕಾಲೇಜ್ ಅಂತಿದ್ದೆ, ಅಲ್ಲಿ ನಾನು ಜಾಯ್ನ್ ಮಾಡಿ, ಅಲ್ಲಿ ನೀನು ಹೋಗಿ ಕಲಿ ನೀನಂತ. ಸೊ ಅವರನ್ನು ನಾನು ಅಲ್ಲಿ ಹೋಗಿ ಜಾಯ್ನ್ ಮಾಡಿಸಿ, ಮತ್ತೆ ನಾನು ಅಲ್ಲಿ ಕರ್ನಾಟಕ ಮ್ಯೂಸಿಕಲ್ಲಿ. ಸೊ ನನಗೆ ಅವರೇ ಏನಿದ್ರು ಸಹ ಪ್ರಕಾಶ್ ಅವರೇ ಒಂದು ಗುರು ನನಗೆ. ಸೊ ಮತ್ತೆ ನಾನು ಗೈಡ್ ಮಾಡಿ ಅವರೇ. ಸೊ ಅವರಿಂದಾಗಿ ನಾನೀಗ ಒಂದು ಲೈಕ್ ಒಂದು ಲೆವೆಲ್ ರೀಚ್ ಆಗಿ, ಸೊ ಎಲ್ಲ ರೆಕಗ್ನೈಸ್ ಸಂದೇಶ್ ಸಿಂಗರ್ ಅತ್ತೆ, ಸೊ ಆ ಥರ ಎಲ್ಲ ಹೇಳ್ತಾರೆ. ಸೊ ನನಗೆ ಗುರು ಅಂದರೆ ಅವರೇ. ಸಂದೇಶ್, ನೀವು ಸಾಕಷ್ಟು ಸ್ಟೇಜ್ ಶೋಗಳನ್ನ ಕೂಡ ಕೊಟ್ಟಿದ್ದೀರಾ. ಸೊ ಈಗ ಸಿಂಗರ್ಸ್ಗಳಿಗೆ ಇಂಪಾರ್ಟೆಂಟ್ ಆಗಿ ಬೇಕಿರೋದು ವಾಯ್ಸ್. ಸೊ ವಾಯ್ಸ್ ಕರೆಕ್ಟ್ ಆಗಿದ್ರೆ ಮಾತ್ರ ಹಾಡು ಕೂಡ ಚೆನ್ನಾಗಿ ಹಾಡ್ಬೋದು. ಸೊ ಯಾವುದಾದ್ರೂ ಇನ್ಸಿಡೆಂಟ್ ಅಲ್ಲಿ ನಿಮ್ಮ ವಾಯ್ಸ್ ಹಾಳಾಗಿದ್ದಾಗಿರ್ಬಹುದು, ಅಥವಾ ನಿಮಗೆ ಹುಷಾರಿಲ್ಲದೆ ನೀವು ಹಾಡನ್ನ ಹಾಡ್ಲಿಕ್ಕೆ ಆಗಿರದೆ ಇರುವಂತಹ ಸಿಚುವೇಶನ್ ಯಾವುದಾದ್ರೂ ಇದೆಯಾ? ತುಂಬಿದೆ ಒಂದು ಇವತ್ತಿ ಫಸ್ಟ್ ಮತ್ತೆ ತುಂಬಾ ಆಗಿದೆ ಆ ಥರ. ಕೆಲವು ದೊಡ್ಡ ಸ್ಟೇಜ್, ಸೊ ಅಲ್ಲಿ ರಿಕ್ವೆಸ್ಟ್ ಸಂದೇಶ್ ಬೇಕಂತ ಅಲ್ಲಿ ಪೋಸ್ಟರ್ ಅಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಸೊ ಆ ಟೈಮ್ ವಾಯ್ಸ್ ಓದೋದು ಉಂಟು. ಸೊ ನಾವು ಲೈಕ್ ಆ ಟೈಮ್ ಏನು ಮಾಡ್ಲಿಕ್ಕೆ ಆಗಲ್ಲ, ಕಮಿಟಿ ಅವ್ರ ಹತ್ರ ಹೇಳ್ತೇವೆ ವಾಯ್ಸ್. ಸೊ ಅವ್ರು ಕೇಳಲ್ಲ, ಸರ್ ಬ್ಯಾಂಡಲ್ಲಿ ಫೋಟೋ ಎಲ್ಲ ಆಗಿದೆ, ನೀವು ಬರಲೇಬೇಕಂತ. ಸೊ ಎಂತ ಮತ್ತೆ ಆ ಟೈಮಲ್ಲಿ ನಮ್ಗೆ ಕೋ ಸಿಂಗರ್ಸ್ ಎಲ್ಲ ಇರ್ತಾರೆ, ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ. ಲೈಕ್ ಅವರು ನಾವು ಜಸ್ಟ್ ಒಂದು ಇದು ಮಾಡ್ತೇವೆ, ಅವರೆಲ್ಲ ಲೈಕ್ ಬ್ಯಾಕಿಂಗ್ ಸಪೋರ್ಟ್ ಎಲ್ಲ ಕೊಡ್ತಾರೆ. ಸೊ ಆ ಟೈಮ್ ತುಂಬ ಕಷ್ಟ ನಮಗೆ. ಓಕೆ, ಆದ್ರೂ ಕೂಡ ವಾಯ್ಸ್ ಸರಿ ಇಲ್ಲದ್ರೂ ಕೂಡ ನೀವು ಹಾಡಿ ಚೆನ್ನಾಗಿ ಹಾಡ್ ಬಂತು. ಹೌದು, ಅದೇ ಅಂದ್ರೆ ನಾವು ದೇವರ ಎಣಿಸು ಫಸ್ಟಿಗೆ, ದೇವರ ಎಣಿಸು ಮತ್ತೆ ಸ್ಟೇಜಿಗೆ ಒಂದ್ಸಲ ಹೋದ ಮತ್ತೆ ಅದು ಕೇರ್ ಮಾಡಿದ್ರೆ ನಾವು ಹಾಡ್ತಾ ಹೋಗುದು ಅಷ್ಟೇ. ಓಕೆ ಸಂದೇಶ್ ಅವರೇ, ನಮ್ಮ ವೀಕ್ಷಕರಿಗೋಸ್ಕರ ಇನ್ನೊಂದು ಹಾಡನ್ನ ಹಾಡ್ಲಿಕ್ಕೆ ಕೇಳ್ಕೊಳ್ತಿದ್ದೆ. ಖಂಡಿತ, ನನ್ನ ಒಂದು ಇಷ್ಟವಾದ ಹಾಡು, ನನ್ಗೆಂತ ಎಲ್ಲರಿಗೂ ಇಷ್ಟವಾದ ಹಾಡು. ಸೊ ಈ ಹಾಡನ್ನು ನಾನು ಯಾಕೆ ಸಿಲೆಕ್ಟ್ ಮಾಡಿದೆ, ಇದು ಜೈ ಹೋ ಅಂತ ಹಾಡು, ಇದಕ್ಕೆ ಆಸ್ಕರ್ ಬಂದಿದೆ, ಗ್ರಾಮಿ ಅವಾರ್ಡ್ ಬಂದಿದೆ. ಸೊ ಈ ಹಾಡನ್ನು ನಾನು ಯಾಕೆ ನಂದು ಫೇವ್ರೇಟ್ ಕಂಪೋಸರ್ ಇನ್ಸ್ಪಿರೇಷನ್ AR ರೆಹಮಾನ್ ಸರ್ ಅವರು ಕಂಪೋಸ್ ಮಾಡಿದ ಹಾಡು. ಅದೇ ರೀತಿ ನಾನು ಅಬ್ರಾಡ್ ಶೋಗೆ ಒಂದು ಹೋಗಿದ್ದೆ. ಸೊ ಅಲ್ಲಿ ಒಂದು ರೆಸ್ಟೋರೆಂಟ್ಗೆ ಹೋಗಲ್ಲ, ಒಂದು ಫಿಲಿಪೀನ್ಸ್ ನೋಡ್ದು ಒಂದು ಬ್ಯಾಂಡ್ ಇತ್ತು, ಲೈಕ್ ಅವ್ರದ್ದೊಂದು ಗ್ರೂಪ್, ಮ್ಯೂಸಿಕ್ ಗ್ರೂಪ್. ಸೊ ಹೋಟೆಲ್ದು ಓನರ್ ಹೇಳಿದ್ದು, ಸೊ ಲೋಗ್ ಇಂಡಿಯಾ ಸೇ ಅಂತ ಅವ್ರ ಹತ್ರ ಹೇಳಿ ಇಂಗ್ಲೀಷಲ್ಲಿ, ದೀಸ್ ಪೀಪಲ್ ಕಮ್ ಫ್ರಮ್ ಇಂಡಿಯಾ ಅಂತ. ಸೊ ಅವ್ರು ನಮಗೋಸ್ಕರ ಡೆಡಿಕೇಟ್ ಮಾಡಿದ ಹಾಡಂದ್ರೆ ಇದು ಜೈ ಹಾಡು. ಅವ್ರ ಇಂಗ್ಲೀಷ್ ವರ್ಷನಲ್ಲಿ ಇತ್ತು, ಒಂದು ಬೇರೆ ಸರ್ ಒಂದು ಬೇರೆಯವ್ರ ಹತ್ರ ಕೊಲಾಬ್ರೇಟ್ ಮಾಡಿ ಅಂತ ಹಾಡಿತ್ತು ಇಂಗ್ಲೀಷ್ ವರ್ಡ್. ಸೊ ಅದನ್ನು ನಮಗೋಸ್ಕರ ಹಾಡಿದ್ರು ಅವರು. ಸೊ ಆಗ ಅನಿಸಿ ಇಷ್ಟು ಫೇಮಸ್ ಇದು ಸಾಂಗ್ ಲೈಕ್. ಸೊ ಅದನ್ನು ನಾನು ಇವತ್ತು ಹಾಡ್ತಿದ್ದೇನೆ. ಓಕೆ, ಖಂಡಿತ ರೆಡಿ. आजा जिंद शामियाने के तले, आज वाले नीले आसमान के तले, आजा आजा जिंद शामियाने के तले, आज वाले नीले आसमान के तले, जय हो लगती सच्ची मैंने जान गवाई है, नच नच कोयलों पे रात बिताई है, अखियों के नींद मैंने फूंकों से उड़ा दी, नीले नीले तारों से मैं उंगली जलाई है, आजा आजा जिंद शामियाने के तले, आजा जरी वाले नीले आसमान के तले,
के तले ಓಕೆ, ಎಸ್, ತುಂಬಾನೇ ಚೆನ್ನಾಗಿ ಹಾಡಿದಿರಿ ಸಂದೇಶ್ ಅವರೇ. ಒಂದು ತುಂಬಾನೇ ಜೋಶ್ಫುಲ್ ಆಗಿರುವಂತಹ ಸಾಂಗ್. ಸೊ ಯಾರು ಕೇಳಿದ್ರು ಕೂಡ ಒಂದು ಮೈ ನವಿರೇಳಿಸುವಂತಹ ಸಾಂಗ್ ಅಂತಾನೆ ಹೇಳ್ಬೋದು. ಎಸ್, ಸಂದೇಶ್ ಅವರೇ, ನೀವು ಸಿಂಗರ್ ಆಗಿಲ್ದೇ ಇದ್ದಿದ್ರೆ ಏನಾಗ್ಲಿಕ್ಕೆ ಇಷ್ಟಪಡ್ತೀರಾ? ಬೇರೆ ಆಕ್ಟಿಂಗ್ ಆಗಿರಬಹುದು, ಅಥವಾ ಕೆಲವರು ಹೇಳ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳನ್ನ ಕೇಳಿದ್ರೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತೆಲ್ಲ ಹೇಳ್ತಾರೆ. ಸೊ ನೀವು ಅದು ಯಾವ ಒಂದು ಆಕಾಂಕ್ಷೆನ ಇಟ್ಕೊಂಡಿದ್ರಿ? ಸಿಂಗರ್ ಆಗಿ ಫಸ್ಟ್ ಸಣ್ಣದಲ್ಲಿ ಕೇಳ್ತಿದ್ರು ನೀ ಎಂತ ಆಗ್ತಿ ಅಂತ, ಆಗ ನಾನು ಪೊಲೀಸ್ ಆಗ್ತೇನೆ ಅಂತ ಹೇಳಿ. ಈಗ ಸಿಂಗರ್ ಆಗ್ಲಿಲ್ಲದಿದ್ರೆ ನೀವು ಖಂಡಿತ ಪೊಲೀಸ್ ಆಗ್ತಿದ್ರಿ? ಇಲ್ಲ, ನನಗೆ ಇದು ಲೈಕ್ ಇದು ನೇವಿಗೆ ಅಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಮೊದಲಿಂದ. ನನಗೆ ಹೈಸ್ಕೂಲ್ ನಮ್ದು ಸ್ಕೂಲಲ್ಲಿ ನೇವಿ ಮತ್ತೆ ಆರ್ಮಿ NCC ಇತ್ತು. ಸೊ ನೇವಿಯಲ್ಲಿ ಜಾಯ್ನ್ ಆಗಿ ತುಂಬಾ ಆಸೆ ಇತ್ತು. ನನ್ನ ಅಣ್ಣ ಇದ್ದ ನೇವಿಯಲ್ಲಿ, ಲೈಕ್ ಮತ್ತೆ ಅಲ್ಲಿ ನನಗೆ ಅನ್ನೋದು ಏಜ್ ತಮ್ಮ ಕಮ್ಮಿ ಇತ್ತು, ಮತ್ತೆ ಹೈಟ್ಸ್ ನಂದಿರ್ಲಿಲ್ಲ. ಸೊ ಅಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ ನಾನು. ಅದೊಂದು ನನಗೆ ಅದೊಂದು ಭಯಂಕರ ಇತ್ತು ನನಗೆ. ಓಕೆ, ರಶ್ಮಿ ಅವರೇ, ನೀವು ಸಿಂಗರ್ ಆಗ್ಲಿದೆ ಇದ್ದಿದ್ರೆ ಏನಾಗ್ತಿದ್ರಿ? ಆಬ್ವಿಯಸ್ಲಿ ಇಂಜಿನಿಯರ್. ಓಕೆ, ಫ್ಯೂಚರಲ್ಲಿ ಹೌಸ್ ವೈಫ್ ಅಷ್ಟೇ. ಓಕೆ, ಎಸ್, ರಶ್ಮಿ ಸಂದೇಶ್, ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ನಾಗರ ಪಂಚಮಿ ಹಬ್ಬ, ಸೊ ಅದಕ್ಕೆ ನಮ್ಮ ವೀಕ್ಷಕರಿಗೆ ಏನಾದರೂ ವಿಶಸ್ ಅಥವಾ ಏನಾದರೂ ಮೆಸೇಜ್ ಕೊಡೋದಿದ್ರೆ ಏನು ಕೊಡ್ತೀರಾ? ನಾವು ತುಂಬ ಕಡೆ ಪ್ರೋಗ್ರಾಮ್ ಕೊಟ್ಟಾಗ ಹಲವಾರು ಸೈನಿಕರನ್ನೆಲ್ಲ ರೆಕಗ್ನೈಸ್ ಮಾಡ್ತಾರೆ. ಸೊ ಅವಾಗ ಆಬ್ವಿಯಸ್ಲಿ ಅವರನ್ನು ಹತ್ತಿರದಿಂದ ನೋಡುವಾಗ ತುಂಬ ಫೀಲ್ ಆಗುತ್ತೆ. ಈಗ ನಾವು ಬೇರೆ ಕಡೆ ದೈನಂದಿನ ಜೀವನದಲ್ಲಿ ಅಷ್ಟು ಫೀಲ್ ಆಗೋದಿಲ್ಲ, ಬಟ್ ಅವರನ್ನು ನೋಡುವಾಗ ಎಷ್ಟು ನಮಗೋಸ್ಕರ ಅವರು ಕಾಂಪ್ರಮೈಸ್ ಮಾಡ್ಕೊಂಡು ಅಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಫೀಲ್ ಆಗುತ್ತೆ. ಸೊ ಈ ಟೈಮಲ್ಲಿ ಎಲ್ರಿಗೂ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆದಷ್ಟು ಸ್ವದೇಶಿ ವಸ್ತುಗಳನ್ನು ಯೂಸ್ ಮಾಡೋಣ. ನಮಗೆ ಬೇರೇನು ಕೊಡುಗೆ ಕೊಡಲಿಕ್ಕಾಗೋದಿಲ್ಲ, ನಾವು ಅಲ್ಲಿ ಹೋಗಿ ಫೈಟ್ ಮಾಡಲಿಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಮ್ಮಲ್ಲೇ ಆ ಬದಲಾವಣೆನ ತರೋಣ. ಆ್ಯಂಡ್ ಸ್ವಚ್ಛ ಭಾರತ್. ಓಕೆ, ಸಂದೇಶ್, ನೀವು ಯಾವ ಮೆಸೇಜನ್ನು ಕೊಡ್ತೀರಾ ಹಾಗೂ ವಿಶಸ್? ನಾನು ವೀಕ್ಷಕರಿಗೆ ಹೇಳುದೇನಂತ, ಎಲ್ಲರೂ ಲೈಕ್ ಇದು ಇಂಡಿಯಾ ಡೆಮೊಕ್ರೆಟಿಕ್ ಕಂಟ್ರಿ. ಸೊ ಎಲ್ಲ ಥರ ಜನರು ಇಲ್ಲಿದ್ದಾರೆ. ಸೊ ಎಲ್ಲರೂ ಪ್ರೀತಿಯಿಂದ ಈಗ ಯಾವುದು ಗಲಾಟೆ ಇದೆಲ್ಲ ಯಾವ್ದು ಬೇಡ, ಎಲ್ಲರೂ ಒಟ್ಟಿಗೆ ಪ್ರೀತಿಯಿಂದ ಇರುವ, ಅದೇ ನಾನೊಂದು ಎಲ್ಲರಿಗೆ ವೀಕ್ಷಕರಿಗೆ ಮೆಸೇಜ್ ಇಡುವಂಥದ್ದು. ಎಲ್ಲ ಭಾರತೀಯರು ಒಟ್ಟಾಗಿ ಪ್ರೀತಿಯಿಂದ ಇಂಡಿಯನ್ಸ್, ಅದೊಂದು ಫಸ್ಟ್ ಇಂಡಿಯನ್ಸ್. ಹೌದು, ಖಂಡಿತವಾಗ್ಲೂ ವೀಕ್ಷಕರೇ, ಸಂದೇಶ್ ಹಾಗೂ ರಶ್ಮಿ ಅವರು ಹೇಳಿದಾಗೆ ನಾವು ಸೈನಿಕರಾಗಿ ಅವರ ಗಡಿಗೆ ಹೋಗಿ ನಾವು ಫೈಟ್ ಮಾಡ್ಲಿಕ್ಕಂತೂ ಖಂಡಿತವಾಗ್ಲೂ ಆಗುದಿಲ್ಲ. ಸೊ ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶಕ್ಕೆ ನಾವು ಸ್ವದೇಶಿ ವಸ್ತುಗಳನ್ನ ಯೂಸ್ ಮಾಡೋದ್ರ ಮೂಲಕ, ಹಾಗೆ ಸ್ವಚ್ಛ ಭಾರತನ ಫಾಲೋ ಮಾಡೋದ್ರ ಮೂಲಕ ನಾವು ಭಾರತವನ್ನ ಮುನ್ನಡೆಸಬೇಕು. ಸೊ ನಾವೆಲ್ಲರೂ ಭಾರತೀಯರಾಗಿ ಒಟ್ಟಾಗಿ ಮುನ್ನಡೆಸಬೇಕು ಅಂತ ಹೇಳ್ತೀರಾ ಅಲ್ವಾ? ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನನ್ನ ದೇಶ ನನ್ನ ಹಾಡು ಕಾರ್ಯಕ್ರಮದಲ್ಲಿ ಇಬ್ಬರು ಗೆಸ್ಟ್ ಕೂಡ ಬಂದರು, ರಶ್ಮಿ ಆ್ಯಂಡ್ ಸಂದೇಶ್. ನಮ್ಮ ಜೊತೆ ಈಗಾಗಲೇ ಸಾಕಷ್ಟು ಮಾತುಕತೆಗಳನ್ನು ನಡೆಸಿದ್ರು, ಹಾಗೆ ಅವರ ಸುಮಧುರವಾದ ಕಂಠದಿಂದ ಸಾಕಷ್ಟು ಗೀತೆಗಳನ್ನು ಕೂಡ ಹಾಡಿದ್ರು. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ ವೀಕ್ಷಕರೇ. ಹಾಗೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ, ನಮ್ಮ ಚಾನೆಲ್ ಕಡೆಯಿಂದ, ಹಾಗೂ ಎಲ್ಲ ಸಮಸ್ತ ವೀಕ್ಷಕರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ. ಎಸ್, ಇಷ್ಟೊತ್ತು ನಾವು ನನ್ನ ದೇಶ ನನ್ನ ಹಾಡು ಕಾರ್ಯಕ್ರಮದಲ್ಲಿ ಇಬ್ರು ಗೆಸ್ಟ್ ಜೊತೆ ಸಾಕಷ್ಟು ಮಾತುಕತೆಗಳನ್ನ ಕೂಡ ನಡೆಸಿದ್ವಿ, ಹಾಗೆ ಅವರ ಸುಮಧುರವಾದ ಕಂಠದಿಂದ ಸಾಕಷ್ಟು ಗೀತೆಗಳನ್ನ ಕೂಡ ಕೇಳಿದ್ವಿ. ಥ್ಯಾಂಕ್ ಯು ರಶ್ಮಿ ಹಾಗೂ ಸಂದೇಶ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ಗೀತೆಗಳನ್ನ ಕೇಳಿದ್ರಿ, ಹಾಗೆ ರಶ್ಮಿ ಹಾಗೂ ಸಂದೇಶ್ ಜೊತೆ ಮಾತುಕತೆಗಳನ್ನ ಕೂಡ ನಡೆಸಿದ್ವಿ. ಎಸ್, ನಮ್ಮ ಕಾರ್ಯಕ್ರಮವನ್ನ ಕೊನೆ ಮಾಡುವಂತಹ ಟೈಮ್ ಬಂದಿದೆ. ಸೊ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮನ ಕೊನೆಗೊಳಿಸ್ತಿದ್ದೇನೆ. ಧನ್ಯವಾದಗಳು.